ಹೈನು ಕೃಷಿಕರ ಸಂಕಷ್ಟ ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿ ನಡೆಯ ಕುರಿತು ಜುಲೈ 10ರಂದು ವಿ4 ನ್ಯೂಸ್ ವಾಹಿನಿ ವಿಸ್ತೃತವಾದ ವರದಿ ಪ್ರಕಟಿಸಿ ಸಂಬಂಧಪಟ್ಟ ಇಲಾಖೆಗಳನ್ನು ಎಚ್ಚರಿಸಿತು. ಅಲ್ಲದೆ ಕಾಡಿನಲ್ಲೇ 2 ಜಾನುವಾರುಗಳು ಕೊಳೆತ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಈ ಬಗ್ಗೆಯೂ ವಾಹಿನಿ ವರದಿ ಪ್ರಕಟಿಸಿತು. ಬಳಿಕ ಎಚ್ಚೆತ್ತುಕೊಂಡ ಬೈಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಪರಮೇಶ್ವರ್ ಗುನಗ ಹಾಗೂ ಬೈಂದೂರು ಪಶುಸಂಗೋಪನಾ ಸಹ ನಿರ್ದೇಶಕ ಶಂಕರ್ ಶೆಟ್ಟಿ ಜುಲೈ 11ರಂದು ಘಟನಾ ಸ್ಥಳಕ್ಕೆ ಆಗಮಿಸಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ದನದ ಕಳೇಬರವನ್ನ ಪರಿಶೀಲನೆ ನಡೆಸಿದ್ರು. ಸ್ಥಳೀಯರ ಸಹಕಾರದಿಂದ ಹೂತಿರುವ ಒಂದು ದನವನ್ನ ಪುನಃ ಮೇಲೆತ್ತಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಇನ್ನು 3 ದನಗಳು ಸಂಪೂರ್ಣ ಕೊಳೆತಿರುವ ಕಾರಣ ಮಣ್ಣಿನಿಂದ ಮೇಲೆತ್ತಲು ಸಾಧ್ಯವಾಗಿರಲಿಲ್ಲ. ಈ ಬಗ್ಗೆ ವಿ4 ನ್ಯೂಸ್ ವಾಹಿನಿಯ ಜೊತೆ ಮಾತನಾಡಿದ ಪಶುಸಂಗೋಪನಾ ಸಹ ನಿರ್ದೇಶಕ ಶಂಕರ್ ಶೆಟ್ಟಿ, ದನ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಬಂದ ಮೇರೆಗೆ ಸ್ಥಳಕ್ಕಾಗಮಿಸಿ ಒಂದು ಕರುವಿನ ಮರಣೋತ್ತರ ಪರೀಕ್ಷೆ ನಡೆಸಿ ಪ್ರಯೋಗಾಲಯಕ್ಕೆ ಕೆಲವು ಮಾದರಿಗಳನ್ನು ಕಳುಹಿಸಿದ್ದೇನೆ. ಪರೀಕ್ಷೆ ನಡೆಸಿದ ಕರುವಿನ ಹೊಟ್ಟೆಯೊಳಗೆ ಹಲಸಿನ ಹಣ್ಣಾಗಲಿ ಬೇರೇನೂ ಇರಲಿಲ್ಲ. ಬಿಳಿ ಬಣ್ಣದ ಕಾಳುಗಳು ಪತ್ತೆಯಾಗಿವೆ. ಈ ಎಲ್ಲ ವರದಿಯನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿದ್ದೇನೆ. ವರದಿ ಯಾವಾಗ ಬರುತ್ತದೆಯೋ ಗೊತ್ತಿಲ್ಲ. ಮತ್ತೆ 3 ದನಗಳು ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಬಂದಿದ್ದು, ಇಂದು ಬೆಳಗ್ಗೆ ಪೊಲೀಸರ ಜೊತೆ ಬಂದು ಕೊಳೆತ ಸ್ಥಿತಿಯಲ್ಲಿರುವ 2 ದನಗಳ ಕಳೇಬರವನ್ನ ಪರಿಶೀಲಿಸಿದ್ದೇನೆ. ಆಲಂಬೇರು ಹೆಮ್ಲೆಟ್ನಲ್ಲಿ ಅಕಸ್ಮಾತ್ ಆಗಿ ದನ ಮರಣ ಹೊಂದಿದೆ ಅಂತೇಳಿ ವೀರಭದ್ರ ಗಾಣಿಗವರು ನನಗೆ ದೂರವಾಣಿ ಮೂಲಕ ಸಂಪರ್ಕಿಸಿದರು. ಕೂಡಲೇ ಬಂದು ಒಂದು 10 ದನವನ್ನು ಅವರು ತೋರಿಸಿದರು. ಅದರ ಮರಣೋತ್ತರ ಪರೀಕ್ಷೆಯನ್ನು ದಿನಾಂಕ 7/7/2018 ನಾನು ನಡೆಸಿರುತ್ತೇನೆ. ಮತ್ತೆ 4 ದನಗಳು ಸತ್ತೋಗಿದೆ, ಅವು ಇದ್ದಾವೆ ಅಂಥೇಳಿ ದಿನಾಂಕ 11/7/2018 ಮತ್ತೆ ನಿವೇದಿಸಿಕೊಂಡರು. ಆ ಮೂಲಕ ಇವತ್ತು ನಾನು ಮತ್ತು ನಮ್ಮ ಬೈಂದೂರು ಸ್ಟೇಷನ್ನ CPI ಅವರು ಪತ್ರಕರ್ತರ ಸಮೇತವಾಗಿ ಅಲ್ಲಿ ಹೋಗಿದ್ದೀವಿ. ಶವ ಪರೀಕ್ಷೆ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಫಲಾನುಭವಿಯೊಂದಿಗೆ ನನ್ನ ಭಾವಚಿತ್ರವನ್ನು ಪಡ್ಕೊಂಡಿದ್ದೀನಿ. ಮತ್ತು ಅವರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ ಪುಸ್ತಕಗಳ ಪ್ರಥಮ ಪೇಜ್ ಮತ್ತು ವ್ಯವಹಾರ ಮಾಡಿದ ಬಗ್ಗೆ ದಾಖಲೆ ಇರುವಂಥ ಕೊನೆಯ ಪೇಜನ್ನು ನನ್ನ ಕಚೇರಿಗೆ ತರಲಿಕ್ಕೆ ಹೇಳಿದ್ದೀನಿ. ದನದ 3 ಭಾವಚಿತ್ರದೊಂದಿಗೆ ನಾನು ಎಲ್ಲ ಸಂಬಂಧಪಟ್ಟ ದಾಖಲೆಗಳನ್ನು ತಯಾರು ಮಾಡಿ ಅವರಿಗೆ ಸರ್ಕಾರದಿಂದ ಬರುವಂಥ ಎಕ್ಸ್ಗ್ರೇಷಿಯಾ, ಒಂದು ದನ ಸತ್ತೋದರೆ ವಿಮೆ ಇಲ್ಲದ ದನಕ್ಕೆ ಸರ್ಕಾರ 10,000 ರೂಪಾಯಿಯನ್ನು ಕೊಡ್ತದೆ. ಅದರ ಸಂಬಂಧ ಬೇಕಾದಂಥ ದಾಖಲೆಗಳನ್ನೆಲ್ಲ ತಯಾರು ಮಾಡಿ ನಾನು ನನ್ನ ಕೇಂದ್ರ ಕಚೇರಿಗೆ ನನ್ನ ಉಪನಿರ್ದೇಶಕರ ಮೂಲಕ ಕಳಿಸಿಕೊಡ್ತೇನೆ. ಹಲಸಿನ ಹಣ್ಣಿನ ಯಾವುದೇ ಲವಲೇಶವೂ ಕಂಡುಬಂದಿಲ್ಲ. ಅದರಲ್ಲಿ ದಾಣಿ ಆಗಲಿ, ಅದರ ಹಲಸಿನ ಹಣ್ಣಿನ ಪಾರ್ಟ್ ಆಗಲಿ ವಿಷ ಹಾಕಿಲ್ಲ ಅಂತೇಳಿ ನಾನು ಹೇಳಲಿಕ್ಕೂ ಆಗೋದಿಲ್ಲ. ವಿಷ ಹಾಕಿದ್ದಾರೆ ಅಂತ ಹೇಳಿ ಈಗ ಹಾರ್ಟಲ್ಲಿ ಏನಿದೆ, ಲಂಗಲ್ಲೇನಿದೆ, ಗುಳಿಗೆ ಹೀಗೆ ಕೆಳಗೆ ಬರ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದರಲ್ಲಿ ಪೆಥಗ್ನೋಮೋನಿಕ್ ಅಂತ ಇದೇ ಕಾಯಿಲೆಗೆ ಅಥವಾ ವಿಷ ಹಾಕಿದರೆ ಹೀಗೆ ಇರುತ್ತೆ ಅಂಥೇಳಿ ಇದ್ರೆ ಮಾತ್ರ ವಿಷ ಹಾಕಿದ್ದೀವಿ ಅಂತ ಹೇಳಲಿಕ್ಕಾಗುತ್ತೆ. ಈಗ ಸ್ಥಳೀಯರುಗಳು ಈಗ ವಿಷವೇ ಅಂತ ಹೌದಾದ್ರೆ ಹೇಳೋದಾದರೆ ನಾವು ಅದನ್ನು ಲ್ಯಾಬಿಗೆ ಕಳಿಸಿಕೊಡ್ತೀವಿ. ಇನ್ನೂ ಅದು ಇದೆ. ಈಗ ಅದು ಒಂದಿಟ್ಟುಕೊಂಡು ಹೇಳಕ್ಕೆ ಆಗತ್ತೆ. ನೀವು ಹೇಳಿದರೆ ಸರಿ, ಅದು ಕೊರಿಲೇಟ್ ಮಾಡುವಂಥದ್ದು, ಪೋಸ್ಟ್ ಮಾರ್ಟಮ್ ಮಾಡೋದಲ್ಲ, ಅದು ನೀವು ಕೊರಿಲೇಟ್ ಮಾಡುವಂಥದ್ದು. ಇಂತಿಷ್ಟೇ ಜನ ಅಲ್ಲಿ ಹಾಕಿದ್ದಾರೆ, ಇಷ್ಟು ಜಾನುವಾರುಗಳು ತಿಂದು ಸತ್ತೋಗಿದೆ, ಸೊ ಒಂದು ಸತ್ತೋದಕ್ಕೆ ನಾವು ಮಾಡಿಸಿದ್ವಿ. ಅದು ನೀವು ಸರ್ಟಿಫೈಡ್ ಮಾಡಿದ್ರೆ ಆಯ್ತು. ಈಗ ಕೊಳೆತಿರುವ ದನಗಳ ಮರಣೋತ್ತರ ಪರೀಕ್ಷೆ ನಡೆಸಲು ಸಾಧ್ಯವಾಗದಿರದ ಹಿನ್ನೆಲೆಯಲ್ಲಿ ಸಂತ್ರಸ್ತರ ಜೊತೆಗಿನ ಭಾವಚಿತ್ರ ಹಾಗೂ ಪರಿಹಾರ ಒದಗಿಸಲು ಪೂರಕವಾಗುವ ಎಲ್ಲ ದಾಖಲೆಗಳನ್ನು ಕಚೇರಿಗೆ ತರುವಂತೆ ಸೂಚಿಸಿದ್ದೇನೆ ಎಂದರು. ಈ ಕುರಿತು ಸ್ಥಳೀಯ ನಿವಾಸಿ ವೀರಭದ್ರ ಮಾತನಾಡಿ, ಒಂದೇ ದಿನದಲ್ಲಿ 7 ಜಾನುವಾರುಗಳು ನಿಗೂಢವಾಗಿ ಸಾವನ್ನಪ್ಪಿದ್ದು ಹೈನು ಕೃಷಿಕರು ದಿಕ್ಕೆ ತೋಚದೆ ಕಂಗಾಲಾಗಿದ್ರು. 3 ದಿನಗಳ ಬಳಿಕ ವಿ4 ನ್ಯೂಸ್ ವಾಹಿನಿಯವರು ನಮ್ಮ ಕುಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಸಂಕಷ್ಟದ ಕುರಿತು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದ ಕುರಿತು ಏಳಿಯಾಗಿ ವರದಿ ಬಿತ್ತರಿಸಿದ್ದರ ಪರಿಣಾಮ ಇಂದು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಎಲ್ಲ ಗ್ರಾಮದವರ ಪರವಾಗಿ ವಿ4 ನ್ಯೂಸ್ ವಾಹಿನಿಗೆ ಧನ್ಯವಾದವನ್ನ ಸಲ್ಲಿಸುತ್ತೇನೆ ಎಂದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ. ಬಂಟ್ವಾಳ ಕೆಳಗಿನ ಪೇಟೆಯಲ್ಲಿ ಪಕ್ಷವೊಂದರ ಮುಖಂಡರ ಮನೆಯೊಂದರಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಆಧಾರ್ ಚೀಟಿಗಳ ನೋಂದಣಿ ಕಾರ್ಯ ನಡೆಯುತ್ತಿರುವ ಕುರಿತು
ಖಚಿತ ಮಾಹಿತಿ ಮೇರೆಗೆ ಪೊಲೀಸರ ಸಹಾಯದೊಂದಿಗೆ ದಾಳಿ ನಡೆಸಿದ ಬಂಟ್ವಾಳ ತಹಶೀಲ್ದಾರ್ ಪುರಂದರ್ ಹೆಗ್ಡೆ ನೇತೃತ್ವದ ಅಧಿಕಾರಿಗಳ ತಂಡ ಆಧಾರ್ ನೋಂದಣಿಗೆ ಉಪಯೋಗವಾಗುವ ಸಲಕರಣೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೆಳಗಿನ ಪೇಟೆಯ ಮನೆಗೆ ದಾಳಿ ನಡೆಸಿದ ಸಂದರ್ಭ ಅಲ್ಲಿ ಆಧಾರ್ ನೋಂದಣಿ ಕೇಂದ್ರವೇ ಕಾರ್ಯಾಚರಿಸುತ್ತಿದ್ದು ಕಂಡುಬಂದಿತು. ಒಂದು ಲ್ಯಾಪ್ಟಾಪ್, ಒಂದು ಪ್ರಿಂಟರ್, ಒಂದು ಸ್ಕ್ಯಾನರ್, ಒಂದು ಐ ಸ್ಕ್ಯಾನ್, ಒಂದು ಬಯೋಮೆಟ್ರಿಕ್ ಸಿಸ್ಟಮ್, ಡಿಜಿಟಲ್ ಕ್ಯಾಮೆರಾ, ಒಂದು ಜಿಪಿಎಸ್ ವ್ಯವಸ್ಥೆಯಲ್ಲಿದ್ದು ಅವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತಪಾಸಣೆಯ ವೇಳೆ ಬುಧವಾರ 19, ಮಂಗಳವಾರ 75 ನೋಂದಾವಣಿ ಆಗಿರುವುದು ಬೆಳಕಿಗೆ ಬಂದಿದೆ. ಕಡಬ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಧಾರ್ ನೋಂದಣಿ ಮಾಡಲು ಅನುಮತಿ ಇರುವುದಾಗಿ ಆರೋಪಿ ತಿಳಿಸಿದ್ರು. ತಪಾಸಣೆಯ ವೇಳೆ ಈ ಸಂಬಂಧ ಯಾವುದೇ ದಾಖಲೆಗಳು ಲಭ್ಯವಾಗಿಲ್ಲ ಎಂದು ತಹಶೀಲ್ದಾರ್ ಪುರಂದರ್ ಹೆಗ್ಡೆ ತಿಳಿಸಿದ್ದಾರೆ. ಇನ್ನು ಆರೋಪಿಯ ವಿರುದ್ಧ ಬಂಟ್ವಾಳ ನಗರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಸೂಚಿಸಿರುವುದಾಗಿ ತಹಶೀಲ್ದಾರ್ ತಿಳಿಸಿದ್ರು. ದಾಳಿ ನಡೆಸಿದ ತಂಡದಲ್ಲಿ ಬಂಟ್ವಾಳ ನಗರ ಠಾಣಾಧಿಕಾರಿ ಚಂದ್ರಶೇಖರ್, ಬಂಟ್ವಾಳ ಕಂದಾಯ ನಿರೀಕ್ಷಕ ನವೀನ್ ಬೆಂಚನಪದವು, ತಾಲೂಕು ಆಡಳಿತ ಶಾಖೆಯ ಸೀತಾರಾಮ ಕಮ್ಮಾಜೆ, ತಾಲೂಕು ಕಚೇರಿ ಸಿಬ್ಬಂದಿ ವಿಶುಕುಮಾರ್, ಗ್ರಾಮ ಲೆಕ್ಕಾಧಿಕಾರಿ ರಾಜು ಲಮಾಣಿ, ಸಿಬ್ಬಂದಿ ಸದಾಶಿವ್ ಕೈಕಂಬ, ಸುಂದರ್, ಶೀತಲ್ ಭಾಗವಹಿಸಿದ್ರು. ಕುಂದಾಪುರದಿಂದ ಮಂಗಳವಾರ ಮನೆಯಿಂದ ಹೊರಟು ನಾಪತ್ತೆಯಾದ ಮಹಿಳೆಯೋರ್ವರು ಹೆಮ್ಮಾಡಿ ದೊಡ್ಡಮನೆ ಸಮೀಪ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಹೆಮ್ಮಾಡಿಯ 30 ಮುಡಿ ನಿವಾಸಿ ನಿವೃತ್ತ ಯೋಧ ತಿಯಾದೋರ್ ಒಲಿವೆರಾ ಎಂಬುವವರ ಮಗಳು ಸಿಲ್ವಿಯಾ ನಾಪತ್ತೆಯಾಗಿದ್ರು. ಮಾನಸಿಕ ಅಸ್ವಸ್ಥೆಯಾಗಿದ್ದ ಸಿಲ್ವಿಯಾ ಹೆಮ್ಮಾಡಿಯ ಸಮೀಪದ ಸುಳ್ಸೆಯ ಸಹೋದರನ ಮನೆಯಲ್ಲಿ ವಾಸವಿದ್ರು. ಮಂಗಳವಾರ ಹೊರಗೆ ಹೊರಟವರು ಮರಳಿ ಮನೆಗೆ ಬಂದಿರಲಿಲ್ಲ. ಬಳಿಕ ಮನೆಯವರು ಹುಡುಕಾಟ ಆರಂಭಿಸಿದ್ದು ರಾತ್ರಿಯಾದರೂ ಸಿಲ್ವಿಯಾ ಪತ್ತೆಯಾಗಿರಲಿಲ್ಲ. ಕೂಡಲೇ ಕಂಡ್ಲೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಿಸಿದ್ರು. ಆದರೆ ನಿನ್ನೆ ಸಂಜೆ ಮನೆಯವರು ಹುಡುಕಾಟ ನಡೆಸುತ್ತಿರುವಾಗ ಹೆಮ್ಮಾಡಿ ಪಂಚಾಯತ್ ಸದಸ್ಯ ಆನಂದ್ PH ರವರ ಮನೆಯ ಸಮೀಪದ ಖಾಸಗಿ ತೋಟದಲ್ಲಿರುವ ಬಾವಿಯೊಳಗೆ ಸಿಲ್ವಿಯಾ ಶವವಾಗಿ ಪತ್ತೆಯಾಗಿದ್ದಾರೆ. ಕುಂದಾಪುರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳೀಯರ ಸಹಕಾರದಿಂದ ಮೃತದೇಹವನ್ನ ಮೇಲೆತ್ತಿದ್ದಾರೆ. ಚಪ್ಪಲಿ ಬಾವಿ ಸಮೀಪ ಪತ್ತೆಯಾಗಿದ್ದು ಆತ್ಮಹತ್ಯೆಗೈದಿರುವುದಾಗಿ ಪೊಲೀಸರು ಶಂಕಿಸಿದ್ದಾರೆ. ಅಪ್ರಾಪ್ತ ವಯಸ್ಸಿನ ಸಹೋದರಿಯರಿಬ್ಬರನ್ನ ಮದುವೆಯಾಗುವುದಾಗಿ ನಂಬಿಸಿ ನಿರಂತರವಾಗಿ ಅತ್ಯಾಚಾರಗೈದ ಆರೋಪಿಗಳನ್ನ ವೇಣೂರು ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನದಲ್ಲಿ ವಿಧಿಸಲಾಗಿದೆ. ನಾವೂರು ಜಾಲಪಲ್ಕೆ ನಿವಾಸಿ ಪ್ರಕಾಶ್ ಹಾಗೂ ಕಾರ್ಕಳ ತಾಲೂಕಿನ ಮಾಲಾಮಠದಬೆಟ್ಟು ನಿವಾಸಿ ಶರತ್ ಬಂಧಿತ ಆರೋಪಿಗಳು. ನಾರವಿ ಸಮೀಪದ ಈದು ನಿವಾಸಿಗಳಾದ ಅಪ್ರಾಪ್ತ ಯುವತಿಯರು ಸುಲ್ಕೇರಿಯಲ್ಲಿರುವ ಅಜ್ಜಿ ಮನೆಯಲ್ಲಿ ವಾಸವಾಗಿದ್ರು. ಇಲ್ಲಿಂದ ಯುವತಿಯರು ಗೇರುಬೀಜ ಕಾರ್ಖಾನೆಗೆ ಕೆಲಸಕ್ಕೆ ತೆರಳುತ್ತಿದ್ರು. ಈ ವೇಳೆ ದೂರದ ಸಂಬಂಧಿಗಳಾದ ಪ್ರಕಾಶ್ ಹಾಗೂ ಶರತ್ ಸುಲ್ಕೇರಿಯಾದ ಮನೆಗೆ ಬರ್ತಿದ್ರು. ಈ ವೇಳೆ ಈ ಬಾಲಕಿಯರಲ್ಲಿ ತೀರಾ ಸಲುಕೆ ಬೆಳೆಸಿಕೊಂಡ ಆರೋಪಿಗಳು ಮದುವೆಯಾಗುವುದಾಗಿ ನಂಬಿಸಿ ನಿರಂತರವಾಗಿ ದೈಹಿಕವಾಗಿ ಬಳಸಿಕೊಂಡಿದ್ದಾರೆ. ಈ ಸಂಬಂಧ ಸಂಶಯಗೊಂಡ ಸಹೋದರಿಯರ ಹೆತ್ತವರು ವೇಣೂರು ಪೊಲೀಸರಿಗೆ ದೂರು ನೀಡಿದ್ದಾರೆ.
ಹುಣಸೆಮಕ್ಕಿ ವಾಹನದಲ್ಲಿ ಅಕ್ರಮ ಜಾನುವಾರು ಸಾಗಾಟ ಪತ್ತೆ, 7 ಜಾನುವಾರುಗಳ ರಕ್ಷಣೆ, 2 ಸಾವು, ಆರೋಪಿಗಳು ಪರಾರಿ. ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಿಸುತ್ತಿದ್ದ ವಾಹನವನ್ನ ಕೋಟೆ ಪೊಲೀಸರು ಅಡ್ಡಗಟ್ಟಿ 7 ಜಾನುವಾರುಗಳನ್ನ ರಕ್ಷಿಸಿದ ಘಟನೆ ಬುಧವಾರ ಬಿತ್ಕಲ್ಕಟ್ಟೆ ಸಮೀಪ ಹುಣಸೆಮಕ್ಕಿಯಲ್ಲಿ ಸಂಭವಿಸಿದೆ. ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಬಿತ್ಕಲ್ಕಟ್ಟೆ ಹುಣಸೆಮಕ್ಕಿ ರಸ್ತೆಯಲ್ಲಿ ಅಕ್ರಮವಾಗಿ ಹಿಂಸಾತ್ಮಕ ರೀತಿಯಲ್ಲಿ ಜಾನುವಾರುಗಳನ್ನ ಸಾಗಾಟ ಮಾಡುತ್ತಿದ್ದ ಕುರಿತು ಕೋಟಾ ಪೊಲೀಸರಿಗೆ ಸ್ಥಳೀಯರಿಂದ ಖಚಿತ ಮಾಹಿತಿ ದೊರೆತಿದ್ದು, ಅನಂತರ ಠಾಣಾಧಿಕಾರಿ ಸಂತೋಷ್ ಎ ಕಾಯ್ಕಿಣಿ ನೇತೃತ್ವದಲ್ಲಿ ಸಿಬ್ಬಂದಿ ವಾಹನಗಳನ್ನ ತಪಾಸಣೆ ನಡೆಸಿದ್ದು, ಜಾನುವಾರು ಸಾಗಾಟ ನಡೆಸುತ್ತಿದ್ದ ಬುಲೆರೋ ವಾಹನವನ್ನ ತಡೆದು ಪರಿಶೀಲನೆಗೆ ಮುಂದಾದಾಗ ಆರೋಪಿಗಳು ವಾಹನವನ್ನ ಬಿಟ್ಟು ಪರಾರಿಯಾಗಿದ್ದಾರೆ. ವಾಹನದಲ್ಲಿ 2 ಎಮ್ಮೆ, 4 ಕರು, 3 ದನಗಳಿದ್ದವು. ಇದರಲ್ಲಿ 1 ದನ, 1 ಎಮ್ಮೆ ಮೃತಪಟ್ಟಿದೆ. ಗೋಳಿ ಅಂಗಡಿ ಹುಸೇನ್ ಪ್ರಕರಣದ ಆರೋಪಿ ಎಂದು ಪೊಲೀಸರು ಗುರುತಿಸಿದ್ದಾರೆ. ಸಿಬ್ಬಂದಿ ಸುರೇಶ್, ಆನಂದ ವೆಂಕಟ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಪಶು ವೈದ್ಯ ಅಜಯಣ್ಣ ಜಾನುವಾರುಗಳಿಗೆ ಚಿಕಿತ್ಸೆಯನ್ನ ನೀಡಿದ್ರು. ಇನ್ನು ಈ ಒಂದು ಸಾಗಾಟವನ್ನ ಮೀನು ಸಾಗಾಟ ವಾಹನವನ್ನ ಬಳಸಲಾಗಿದೆ. ಸಾರ್ವಜನಿಕರಿಗೆ ಅನುಮಾನ ಬಾರದಂತೆ ಮೀನು ಸಾಗಾಟದ ವಾಹನವನ್ನ ಕೃತ್ಯಕ್ಕೆ ಬಳಸಲಾಗಿತ್ತು ಹಾಗೂ ಜಾನುವಾರುಗಳ ಕಾಲು ಕಟ್ಟಿ ಮೀನಿನ ಲೋಡ್ಗೆ ಬಳಸುವಂತೆ ಟಾರ್ಪಾಲ್ಗಳನ್ನ ಮುಚ್ಚಲಾಗಿತ್ತು. ನಂಜನಗೂಡು ಪಟ್ಟಣ ಬಳಿಯ ಕಪಿಲಾ ನದಿಯಲ್ಲಿ ಮಂಗಳವಾರ ಸಂಜೆ ಈಜಲು ತೆರಳಿದ್ದ 5 ಯುವಕರ ಪೈಕಿ ಒಬ್ಬ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ. ಪರಸ್ಪರ ಸವಾಲು ಹಾಕಿಕೊಂಡ ಯುವಕರು ರೈಲ್ವೆ ಸೇತುವೆಯಿಂದ ಜೊತೆಯಾಗಿ ನದಿಗೆ ಧುಮುಕಿದ್ದಾರೆ. 4 ಈಜಿ ದಡ ಸೇರಿದರೆ ನೀರಿನ ಸೆಳೆತದಲ್ಲಿ ಒಬ್ಬ ಕೊಚ್ಚಿ ಹೋಗಿದ್ದಾನೆ. ನಾಪತ್ತೆಯಾದ ಯುವಕನನ್ನ ನಂಜನಗೂಡು ತ್ಯಾಗರಾಜ ಕಾಲೋನಿ ನಿವಾಸಿ ಮುಜಾಫರ್ ಶರೀಫ್ ಎಂದು ಗುರುತಿಸಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ನುರಿತ ಈಜುಗಾರರ ಜೊತೆ ಬುಧವಾರ ಇಡೀ ದಿನ ಹುಡುಕಾಟ ನಡೆಸಿದ್ರೂ ಫಲ ನೀಡಿಲ್ಲ. ದನದ ವ್ಯಾಪಾರಿ ಹುಸೇನಪ್ಪ ಕೊಲೆ ಪ್ರಕರಣದ ಆರೋಪಿಗಳಾದ ಹಿರಿಯಡ್ಕ ಎಸ್ಐ ಡಿಎನ್ ಕುಮಾರ್ ಸಹಿತ 9 ಮಂದಿಯ ನ್ಯಾಯಾಂಗ ಬಂಧನ ಅವಧಿಯನ್ನ ಉಡುಪಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ನ್ಯಾಯಾಲಯವು ಜುಲೈ 24ರವರೆಗೆ ವಿಸ್ತರಿಸಿ ಆದೇಶವನ್ನ ನೀಡಿದೆ. ಬಂಧಿತ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯು ಇಂದಿಗೆ ಮುಗಿದಿದ್ದು, ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿಯನ್ನ ಮತ್ತೆ 14 ದಿನಗಳ ಕಾಲ ವಿಸ್ತರಿಸಿ ಆದೇಶ ನೀಡಿದ್ರು. ಭದ್ರತೆಯ ದೃಷ್ಟಿಯಿಂದ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿರಲಿಲ್ಲ. ಆದುದರಿಂದ ಇಂದಿನ ವಿಚಾರಣೆಯನ್ನ ಕಾರಾಗೃಹದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರಭಾರ ಸಹಾಯಕ ಸರ್ಕಾರಿ ಅಭಿಯೋಜಕಿ ಜಯಂತಿ ಹಾಜರಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿ ಒಟ್ಟು ಬಂಧಿತ 11 ಆರೋಪಿಗಳ ಪೈಕಿ ಹಿರಿಯಡ್ಕ ಠಾಣಾ ಹೆಡ್ ಕಾನ್ಸ್ಟೇಬಲ್ ಮೋಹನ್ ಕೊತ್ವಾಲ್, ಬಜರಂಗ ದಳದ ಮುಖಂಡ ಪ್ರಸಾದ್ ಕೊಂಡಾಡಿಗೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೂನ್ 18ರಂದು ಜಾಮೀನು ಮಂಜೂರು ಮಾಡಿತ್ತು. ಉಳಿದ ಆರೋಪಿಗಳಾದ ಹಿರಿಯಡ್ಕ ಎಸ್ಐ ಡಿಎನ್ ಕುಮಾರ್, ಜೀಪು ಚಾಲಕ ಗೋಪಾಲ್ ಹಾಗೂ ಪ್ರಮುಖ ಆರೋಪಿ ಸುರೇಶ್ ಮೆಂಡನ್, ಚೇತನಾಚಾರ್ಯ, ಶೈಲೇಶ್ ಶೆಟ್ಟಿ, ಗಣೇಶ್ ನಾಯ್ಕ್, ಉಮೇಶ್ ಶೆಟ್ಟಿ, ರತನ್ ಪೂಜಾರಿ ಕಾರವಾರ ಜೈಲಿನಲ್ಲಿದ್ದಾರೆ. ಓರ್ವ ಆರೋಪಿ ದೀಪಕ್ ಹೆಗ್ಡೆ ಮಂಗಳೂರಿನ ಜೈಲಿನಲ್ಲಿದ್ದಾರೆ. ಜುಲೈ 13ಕ್ಕೆ ಜಾಮೀನು ವಿಚಾರಣೆ. ದನದ ವ್ಯಾಪಾರಿ ಹುಸೈನಬ್ಬ ಕೊಲೆ ಪ್ರಕರಣದ ಆರೋಪಿ ದೀಪಕ್ ಹೆಗ್ಡೆ ಜಾಮೀನು ಅರ್ಜಿಗೆ ಸಂಬಂಧಿಸಿ ಆರೋಪಿ ಪರ ವಕೀಲ ಅರುಣ್ ಬಂಗೇರ ಇಂದು ಉಡುಪಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಾದ ಮಂಡಿಸಿದ್ರು. ಜುಲೈ 13ರಂದು ಜಿಲ್ಲಾ ಸರ್ಕಾರಿ ಅಭಿಯೋಜಕಿ
ಶಾಂತಿಬಾಯಿ ಪ್ರತಿವಾದ ಮಂಡಿಸಲು ಅವಕಾಶ ನೀಡಿ ನ್ಯಾಯಾಧೀಶ ವೆಂಕಟೇಶ್ ನಾಯ್ಕ ಆದೇಶ ನೀಡಿದ್ರು. ಹುಸೈನಬ್ಬರಿಗೆ ಮನೆಯ ದನವನ್ನ ಮಾರಾಟ ಮಾಡಿ ಬಳಿಕ ಆ ಕುರಿತು ಬಜರಂಗ ದಳದವರಿಗೆ ಮಾಹಿತಿ ನೀಡಿದ್ದ ದೀಪಕ್ ಹೆಗ್ಡೆ ಈ ಪ್ರಕರಣದಲ್ಲಿ ಬಂಧಿತನಾಗಿ ಇದೀಗ ಮಂಗಳೂರು ಜೈಲಿನಲ್ಲಿದ್ದಾನೆ. ಸಲಿಂಗಕಾಮ ಕಾಯ್ದೆ ಸುಪ್ರೀಂ ವಿವೇಚನೆಗೆ. ನಮ್ಮ ಯಾವುದೇ ನಿಲುವಿಲ್ಲ, ನಿಮ್ಮ ವಿವೇಚನೆಗೆ ಬಿಡ್ತೀವಿ. ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದ ಅಫಿಡವಿಟ್ ಸಲ್ಲಿಕೆ. ವ್ಯಭಿಚಾರ ಕಾನೂನು ರದ್ದತಿಗೆ ಕೇಂದ್ರ ನಕಾರ. ಸಲಿಂಗಕಾಮ ಅಪರಾಧ ಎಂದು ಸಾರುವ ಐಪಿಸಿ ಸೆಕ್ಷನ್ 377ರ ಸಂವಿಧಾನಿಕ ಸಿಂಧುತ್ವ ಕುರಿತಂತೆ ಯಾವುದೇ ನಿಲುವು ತೆಗೆದುಕೊಳ್ಳಲು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹಿಂಜರಿದಿದೆ. ಈ ವಿಚಾರವನ್ನ ಸುಪ್ರೀಂ ಕೋರ್ಟಿನ ವಿವೇಚನೆಗೆ ಬಿಡುವುದಾಗಿ ಹೇಳಿದೆ. ಐಪಿಸಿ ಸೆಕ್ಷನ್ 377ರ ಸಂವಿಧಾನಿಕ ಸಿಂಧುತ್ವ ಕುರಿತು ನಿರ್ಧಾರ ಕೈಗೊಳ್ಳುವುದಕ್ಕೆ ತನ್ನ ಯಾವುದೇ ಆಕ್ಷೇಪವಿಲ್ಲ. ಈ ವಿಚಾರವನ್ನ ನ್ಯಾಯಾಲಯ ವಿವೇಚನೆಗೆ ಬಿಡುತ್ತೇವೆ ಎಂದು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸಲಿಂಗಕಾಮವನ್ನ ಅಕ್ರಮವೆಂದು ಸಾರಿದ್ದ 2013ರ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಸಲ್ಲಿಕೆಯಾಗಿರುವ ಮೇಲ್ಮನವಿ ವಿಚಾರಣೆ ನಡೆಸುತ್ತಿರುವ ಸಂವಿಧಾನಿಕ ಪೀಠಕ್ಕೆ ತಿಳಿಸಿದ್ರು. ಲೈಂಗಿಕ ಸಂಗಾತಿಗಳ ಆಯ್ಕೆ ಹಕ್ಕನ್ನ ಮೂಲಭೂತ ಹಕ್ಕು ಎಂದು ಘೋಷಣೆ ಮಾಡಿದ್ರೆ ನಾಳೆ ಯಾರೋ ಒಬ್ರು ತನ್ನ ಒಡ ಹುಟ್ಟಿದವರನ್ನೇ ವಿವಾಹವಾಗುವ ಪ್ರಸ್ತಾಪದೊಂದಿಗೆ ಬರಬಹುದು. ಅದು ವಿವಾಹಗಳನ್ನ ನಿಯಂತ್ರಿಸುವ ಕಾನೂನುಗಳಿಗೆ ವಿರುದ್ಧವಾಗಿರುತ್ತದೆ ಎಂದು ಮೆಹ್ತಾ ವಾದಿಸಿದ್ರು. ಸೆಕ್ಷನ್ 377ನ ಸಂವಿಧಾನಿಕ ಸಿಂಧುತ್ವ ಕುರಿತ ವಿಚಾರವನ್ನಷ್ಟೇ ಪರಿಶೀಲಿಸುತ್ತಿದ್ದೇವೆ, ಮಿಕ್ಕ ವಿಚಾರಗಳನ್ನು ಅಲ್ಲ ಎಂದು ನ್ಯಾಯಮೂರ್ತಿಗಳಾದ ಆರ್ಎಫ್ ನಾರಿಮನ್, ಎಎಂ ಖಾನ್ವಿಲ್ಕರ್, ಡಿವೈ ಚಂದ್ರಚೂಡ್ ಹಾಗೂ ಇಂದು ಮಲ್ಹೋತ್ರಾ ಅವರಿದ್ದ ಪೀಠ ಸ್ಪಷ್ಟಪಡಿಸಿತ್ತು. ಪ್ರಕೃತಿಗೆ ವಿರುದ್ಧವಾಗಿ ಪುರುಷ, ಮಹಿಳೆ ಅಥವಾ ಪ್ರಾಣಿ ಜೊತೆ ಲೈಂಗಿಕ ಕ್ರಿಯೆ ನಡೆಸುವವರಿಗೆ ಶಿಕ್ಷೆ ವಿಧಿಸುವ ಅಂಶ ಸೆಕ್ಷನ್ 377ನಲ್ಲಿದೆ. ಇದರ ವಿರುದ್ಧ ಸಲಿಂಗಿಗಳು ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ರು. 2009ರಲ್ಲಿ ಐಪಿಸಿ ಸೆಕ್ಷನ್ 377 ಅನ್ನ ರದ್ದುಗೊಳಿಸಿತ್ತು. ಈ ಸಂಬಂಧ ಮೇಲ್ಮನವಿಗಳು ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ 2013ರಲ್ಲಿ ಸುಪ್ರೀಂ ಕೋರ್ಟ್ ದೆಹಲಿ ಹೈಕೋರ್ಟ್ ತೀರ್ಪನ್ನ ವಜಾಗೊಳಿಸಿ ಸಲಿಂಗಕಾಮವನ್ನ ಅಪರಾಧ ಎಂದು ಸಾರಿತ್ತು. ಇದರ ವಿರುದ್ಧ ಸಲಿಂಗಿಗಳು ಮತ್ತೆ ನ್ಯಾಯಾಲಯದ ಕದ ಬಡಿದಿದ್ದು ಅದರ ವಿಚಾರಣೆ ಮಂಗಳವಾರದಿಂದ ಆರಂಭವಾಗಲಿದೆ. ವ್ಯಭಿಚಾರ ಪ್ರಕರಣಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರನ್ನು ಸಮಾನ ದೋಷಿಗಳು ಎಂದು ಪರಿಗಣಿಸಬೇಕು ಅಥವಾ ಪುರುಷ ಅಥವಾ ಮಹಿಳೆಯರ ನಡುವೆ ತಾರತಮ್ಯ ಮಾಡುವ ವ್ಯಭಿಚಾರ ನಿರ್ಬಂಧ ಕಾನೂನನ್ನ ರದ್ದುಗೊಳಿಸಬೇಕು ಎಂದು ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಅರ್ಜಿಗೆ ಕೇಂದ್ರ ಸರ್ಕಾರ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಭಾರತೀಯ ದಂಡ ಸಂಹಿತೆ 494ರ ಪ್ರಕಾರ ವ್ಯಭಿಚಾರ ಶಿಕ್ಷಾರ್ಹ. ಇದರ ಪ್ರಕಾರ ಪುರುಷನೊಬ್ಬ ಮದುವೆಯಾದ ಮಹಿಳೆಯೊಂದಿಗೆ ಸಂಬಂಧ ಇರಿಸಿಕೊಂಡರೆ ಪುರುಷನಿಗೆ 5 ವರ್ಷ ಜೈಲು ದಂಡ ವಿಧಿಸಲಾಗುತ್ತದೆ. ಮಹಿಳೆಯರಿಗೆ ಯಾವುದೇ ಶಿಕ್ಷೆಯಾಗುವುದಿಲ್ಲ. ವ್ಯಭಿಚಾರ ಅಪರಾಧ ಮಹಿಳೆಯನ್ನ ಈ ಪ್ರಕರಣದಲ್ಲಿ ಸಮಾನ ಅಪರಾಧಿ ಎಂದು ಪರಿಗಣಿಸುವುದಿಲ್ಲ. ಸೆಕ್ಷನ್ 497 ಲಿಂಗ ತಾರತಮ್ಯ ಹೊಂದಿದ್ದು ಇದು ಅಸಂವಿಧಾನಿಕ ಎಂದು ಜೋಸೆಫ್ ಶೈನ್ ಎಂಬುವವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ಸಂಬಂಧ ಸಿಜೆ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರ ಪೀಠದ ಮುಂದೆ ಅಫಿದಾವತ್ ಸಲ್ಲಿಸಿರುವ ಕೇಂದ್ರ ಸರ್ಕಾರ ಭಾರತೀಯ ವೈವಾಹಿಕ ಮೌಲ್ಯ ಎತ್ತಿ ಹಿಡಿಯಲು ಮತ್ತು ಮದುವೆಯ ಪಾವಿತ್ರ್ಯತೆಯನ್ನ ರಕ್ಷಿಸಲು ವ್ಯಭಿಚಾರವು ಶಿಕ್ಷಾರ್ಹ ಎಂದು ಒತ್ತಿ ಹೇಳಿದೆ. ಜೊತೆಗೆ ಈ ಕಾನೂನು ಬದಲಿಸ ಹೊರಟರೆ ರದ್ದು ಮಾಡಿದರೆ ಅದು ಭಾರತೀಯ ಮೌಲ್ಯಗಳಿಗೆ ಹಾಗೂ ವೈವಾಹಿಕ ಪಾವಿತ್ರ್ಯತೆಗೆ ವಿರುದ್ಧ ಎನ್ನಿಸಿಕೊಳ್ಳುತ್ತದೆ ಎಂದಿದೆ. ಈ ಹಿಂದೆ ವಿಚಾರಣೆಯಲ್ಲಿ ಪರಿಚ್ಛೇದ 497 ಈಗಿನ ಕಾಲಮಾನಕ್ಕೆ ತಕ್ಕಂತೆ ಪರಿಶೀಲನೆಗೆ ಒಳಪಡಿಸಲು ಸುಪ್ರೀಂ ಕೋರ್ಟ್ ಇಂಗಿತ ವ್ಯಕ್ತಪಡಿಸಿತ್ತು.